ಬಲರಾಮ ದೇವರನ್ನ ಆಧಾರ ಪಡೆದುಕೊಂಡು ಕುಲದೇವರನ್ನ ಹೊಲವನ್ನು ಪಡೆದುಕೊಂಡು ಬ್ರಹ್ಮರನ್ನ ಪಾದಪಸದ ಮೂಲಸ್ಥಾನ ಬಲಾಕ ಬ್ರಹ್ಮರನ್ನ ಚಿತ್ತವನ್ನು ಕನವರಿಗೆ ದೀಪವನ್ನು ರಾಜ್ಯದ ಪಶ್ಚಾತ್ ಮತ್ತು ಧರ್ಮದೇವೊಬ್ಬರಿಯನ್ನು ಆಧಾರ ಪಡೆದುಕೊಂಡು ಎಡಬಲದಕ್ಕೂ ಸರ್ವಶಕ್ತಿಯನ್ನು ನೆರಪಲು ಪಡೆದುಕೊಂಡು ಸ್ವಾಮಿ ಕಲ್ಪನಾ ನಿನ್ನ ಮಾಹಿತಿ ನಮ್ಮಿನ ಸಮಾಜಸ್ಥಾನ ಮೂಲಕ ಭಾರತೀಯ ಕಲ್ಪನ ಹಿರಿಕಲ್ಪನ ಸಮಾಜಸ್ಥಾನವು ಹಿರಿಕಲ್ಪರತ್ನ ಸಮಾಜಸ್ಥಾನದ ಸಂಸಾರದ ಶಿಶುಪಾಲ ಬಾಲಕೃಷ್ಣ ಕಲ್ಪರು ದಾನದೇವರ ಮನ ಕೊರದು ಮಾಯದ ಬುದ್ಧಿ ಪುಟ್ಟಾದ ಹಿರಿತನ ಬೆಂಬಲಿವನ್ನು ಇಡೀ ಕೂಡಿಕೊಂಡು ರಾಶಿ ಮಾಡ್ತಾರೆ ಗುರುಕರ್ಮ ಬರೆದಿನ ಸತ್ಯದಲ್ಲಿ ತಾವೊಂದು ರಾಜ್ಯದ ಕಡೆಗಳೆಕ್ಕಾದ ಸಿರಿಸಿಂಗಾರ ಹೋಮನ ಮಠ ಸೇವೆಯನ್ನು ಮೆಚ್ಚಲು ಸಂದಾಯ ಮಾಡ್ತಾರೆ ಸತ್ಯದ ಗುಡಿ ಸಹಾಯಗಳನ್ನು ಪಡೆದುಕೊಳ್ಳುವ ಬಂತೆ ನಮ್ಮ ಸಂಸಾರದ ಅಪೇಕ್ಷೆ ಪ್ರಕಾರ ಎಡಬಲದ ರಾಜ್ಯದ ಗುಣವನ್ನು ಊರು ಸೇರಾದ ಗ್ರಾಮಗಳಿಗೆ ಜಾಗದಾಗ ಮುಹೂರ್ತ ಮಾಡ್ತಾರೆ ನಮ್ಮಿನ ಸಂಸಾರ ನಿಮ್ಮಲ್ಲಿ ಅರ್ಥವಾದ ಜಗತ್ತನ್ನು ತಮ್ಮಲ್ಲರಿಗೆ ಮೆಜ್ಜಾಪುರಂತರ ಬರಬೇಕು ನೀವ ನಮ್ಮ ರಾಜ್ಯವನ್ನು ಸಂದಾಯ ಮಾಡಿಕೊಂಡು ಕೂಡ ಅಂಚನೆ ಸಂದಾಯ ಮಾಡಿಕೊಡ್ತದೆ ಈಗಿನ ಕೇಳಿರುತ್ತಾದ ಪ್ರೈತಪರವಾಗಿ ನಿಜಾಮಂತ ಎಂಬ ವರ್ಷ ಮೇಲೆ ಸೇರುವಂತಿದ್ದಾರೆ ಎಂದರೆ ಹೊಂದಿದ್ದೇವೆ ವರ್ಮಸಭೆಯಲ್ಲಿನ ಜನರ ಮರಣವನ್ನು ಬರೆದಿರುವ ಚರ್ಮ ದೃಷ್ಟಿದ ಅನುಷ್ಠಾನದ ಕರ್ಮ ಭಾಗವನ್ನು ಮಾನವರೆಂದು ಸೇರಲಾದ ಕಲ್ಪುರ ಮಾಯವರ್ತಿಯ ಮಾಯ ದೃಷ್ಟಿ ಎಡಮರ ನಿಜಾಮಂತಗಳು ಹರಡು ಮತ್ತು ಮಹನಗಳನ್ನು ಕೊಟ್ಟ ವಿಷಯಗಳಿಗೆ ಕೆಲವು ವಿಷಪಾನ ಮಕ್ಕಳ ಗರಡನ್ನು ಬಾಯಬಾರದು ರಾಜ್ಯವನ್ನು ದೇವರನ್ನು ಪಾದವತ್ತವನ್ನು ಅಮೃತಗಳಿಗೆ ಸಿದ್ಧಿಯೋಗ ಮಲ್ಪಾದು ಒಂದು ರಾಜ್ಯ ನೂಲು ಮಾರು ಸಮಸ್ಥಾನ ಮನಸ್ಥಾನ ಗ್ರಾಮ ಮಾಗಣೆ ಸಾರಾಳ ಪಟ್ಟಣ ನಾಲ್ಕರ ನಂಬಿ ಕುಟುಂಬ ಪತ್ರಿಕೆಗಳು ಕೂಡ ಒಂದು ಕೊಡದ ದಿನವಾರುಗಳಿಗೆಲ್ಲ ಪವಿತ್ರವಾಯಿನ ಸಾನ್ನಿಧ್ಯದ ಬರಬಾಕಿದ ಪ್ರಾದ ಸಾನ್ನಿಧ್ಯವನ್ನು ಸುತ್ತಮುತ್ತಲಿಗೆ ಮಲ್ಪಾದು ಅಂಚನಿಗಳ ಅಲಂಕಾರದ ವಜ್ರಕಾಯದ ಮುಖಮೂರ್ತಿನ ಪೂತ ಸಿಂಗಾಡ ಇತ್ತ ಸಿಂಗಾರ ಮಲ್ಪ ಒಂದು ಧೂಪ ದೀಪ ನೈವೇದ್ಯದ ಪೂಜೆ ಪುರಸ್ಕಾರ ಸೊನ್ನ ಒಂದು ಅಂಚನಿಗಳ ಹೊರಬಂಡನ್ನು ಗ್ರಾಮಕರ ಹಸ್ತಕ ಹಿಡಿದೆತ್ತು ಬರೆದು ತನಕ ತನಕದ ಬೆರಿಕು ಕೈ ಪೂಜೆ ಭತ್ತ ಒಂದು ರಾಜ್ಯವನ್ನು ತೇಜ ಮಲ್ಪಾದ ಕಡಿ ಸಾನ್ನಿಧ್ಯಗೊಂಡು ಅಣ್ಣಾಣಿದತ್ತೊಂದು ಬಾರಿ ಬಾಕಿದ್ದು ಮಾಡು ಬಾಡಿಗದೆ ಕಮ್ಮ ಏರಿ ಕುಂತಾಲ ಚಪ್ಪಾರ ಕೂಟಾಯಿ ಮತ್ತು ಎಣ್ಣೆಗಲ್ಲ ಹೊರಬಂಡಾರನ ಅನುಸಾಂಗ ಮತ್ತಿನ ಸತ್ಯ ಅಂಜನೆ ಕೊಡದ ದಿನವಾರು ಬ್ರಹ್ಮರ್ನ ಸಾನ್ನಿಧ್ಯಗಳು ಕೂಟಾಯಿ ಪ್ರಸಾದನು ಬ್ರಹ್ಮರ್ನ ಸಾನ್ನಿಧ್ಯಗಳು ಮುಹೂರ್ತ ಮಲ್ಪಾದು ಎಡಬಲಡಿತ್ತಿನ ಸರ್ವಶಕ್ತಿಯಲ್ಲಿ ಸೇವೆಗೆ ಸಂದಾಯ ಮಲ್ಪಾದ ಅಗಲಗಲ್ಲ ಸಾನ್ನಿಧ್ಯಗಳು ಅಗಲಗಲ್ಲ ಗದ್ದಿಗೆ ಸ್ಥಿರನ ಮೂಲ ಮಲ್ಪೋರು ಬರ್ತಾರೆ ಅಂಜನೆ ಅಧಿಕಾರದ ಪ್ರಸ್ಥಾನಿತನ ಮಾಯ ಪ್ರಥಮಳ ಅಂಗ ಶುದ್ಧ ಆಭರಣ ಧರಿಸಲು ಸಿರಿಕೂಟ ಸಿಂಗಾಡು ಅಹಂಕಾರದ ಮೇಲೆ ಗಗ್ಗರ್ದ ನೇಮಡು ಬತ್ತೊಂಡ ಗಗ್ಗರ್ದ ನೇಮಡು ಬತ್ತಿನ ಮಾಯ ವಹಿಸಿಕೊಂಡ ಸ್ವಾಮಿ ದೈವಗಳು ಕೂಡ ಗಗ್ಗರ್ದ ನೇಮಡು ವಹಿತು ಸೊನ್ನೆ ಕೊಟ್ಟು ವೇಳೆಗಳಿಗೆ ವಿಷಗಳಿಗಿತ್ತಲು ವಿಷಪಾನ ಮಕ್ಕಳ ಗರುಡನ್ನು ಬಾಯಿ ಮಾಡಲು ರಾಜ್ಯವನ್ನು ದೇವರನ್ನ ಪಾದವತ್ತವನ್ನು ಅಮೃತಗಳಿಗೆ ಸಿದ್ಧಿಯೋಗ ಮಲ್ಪಾದು ಅಮೃತಗಳಿಗೆ ಗಗ್ಗರ್ದ ನೇಮಡು ಅಗ್ನೇಶ್ವರ ಅಗ್ನಿ ಧಾರಣೆ ಮಲ್ಪವನ್ನು ಪರಿಪೂರ್ಣ ಕಲೆಟ್ಟು ಸಂಪೂರ್ಣ ಆವೇಶ ಬರ್ತದೆ ಈ ಪೂರ್ಣ ಸಂಸಾರ ನಿವೃತ್ತಿ ಕೊಂಡಾಡುವುದು